ಅಂಬಿಕೆ ನಿಗಲೆಲ್ಲ ಮಿತ್ತ ಉಪ್ಪಾಟ ಪಂಡದು ಯಾನ ರಡ್ಡು ಪತ್ರ ಸೋಲ್ಮೇಲು ವೆಂಕಟೇಶ್ ಭಟ್ರಿಗೆ ಬರಿ ಬರ್ಬೋದಾ ಒಂಜಿ ನಿಮಿಷ ಇರ್ನ ಒಟ್ಟಿಗೆ ಒಂಜಿ ಲಟ್ಟೆ ಜವನಿ ಇರತ್ತ ಒಂಜಿ ಗುರ್ತ ಮಲ್ತು ಕೊರ್ಲಿ ಎಂಕ್ಲೆ ಇರ್ನ ಪುದರ್ ಸರ್ ಸಂದೇಶ್ ಬೋಳಾರ್ ಗಂಗೇಶ್ ಬೋಳಾರ್ ಗಂಗೇಶ್ ಈ ತಂಡದ ಮೇಕಲ ಮಾತೇರ್ನಲ್ಲ ಹಿರಿಯ ವ್ಯಕ್ತಿಗೆ ಅವರ ಮಾರ್ಗದರ್ಶನ ಸಲಹೆ ತಂಡ ದುಂಬುದ ಪಿಲ್ಲಿ ಅದು ಪುಡ ಅಲೆ ಮಲ್ಲ ಪಿಲ್ಲಿ ಒಳಗೆ ಇರ್ತದೆ ಕಮಲಾಕ್ಷರ್ ಬಜಲಗೇರಿ ಕಮಲಾಕ್ಷರ್ ಅಂದೆ ಆರ್ನೊಟ್ಟಿಗೆ ಆರ್ನ ಅವತ್ತಿದ್ದಾರೆ ದೇಪಣ್ಣ ಅಂಚಿನಕುಲು ನಮ್ಮ ಇಂಚಿನ ರಂಗ ಈ ಕಲಕ್ ಬತ್ತಿರಂದಂಡ ನಿಜವಾದ ಅವು ಬಾಕಿ ದಕ್ಲೆ ಇನ್ಸ್ಪಿರೇಷನ್ ಅವು ಖಂಡಿತವಾದಲ್ಲ ಆ ಶಿಸ್ತುನು ಪ್ರಾಕುಲು ಕಲ್ಪವಿರಕುಲು ಎಂಚದಾದ ಅದೇ ಅಂದ ಬಾರಿ ಆಸೆ ಇರ್ತದೆ ಒಂಜಿ ಮಲ್ಲಪಿಲಿ ಕಮಲಾಕ್ಷರೆಲ್ಲ ಗಂಗೇಶ್ ಅಣ್ಣನ ವೇದಿಕೆ ಒಟ್ಟಿಗೆ ತೂವೊಂದು ನಲಿಪಡೊಂದು ಆರ್ ಕಮಲಾಕ್ಷರ್ ರೆಡಿ ಉಳ್ಳೇ ಇರ್ತಾರೆ ನಲಿಪರ ಅಣ್ಣ ಮೇರು ರೆಡಿ ಆಪಿರ ಗೊತ್ತು ಜಂಕೆ ಆರ್ ಪಾಪ ಬಡ್ಚಿ ಬಂದೊಂದುಲ್ಲೇರೆ ಅಂಚ ಇಡೀ ತಂಡಕ್ಕೆ ಬಕೋರ ಸಂದಾಯ್ತ ಆಯ್ತ ಒಟ್ಟಿಗೆ ವೇದಿಕೆಗೆ ನಮ್ಮ ಮಲ್ಲಬಿನ್ನಿರ ನೆದಕೊಂದಂಚಿನ ಹೊರತು ನಾನು ಆಗ್ಲೇ ಹೇಳಿದೆ, ಇವತ್ತು ಇಲ್ಲಿ ಮಾತ್ರ ಅಲ್ಲ ಇಡೀ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಯಾವುದೇ ದೇವರ ಹಬ್ಬ ಇದ್ರೂ ಕೂಡ ಅಲ್ಲಿ ಹುಲಿ ವೇಷ ಹುಲಿ ಕುಣಿತ ಇದ್ದೇ ಇರುತ್ತೆ. ಹುಲಿಗಳ ನಡುವೆ ಇವತ್ತೊಂದು ಸಿಂಹ ಇದೆ ಅಂತ ಹೇಳಿದ್ರೆ ಅದು ನಮ್ಮ ಕಾರ್ಯಕ್ರಮದ ಹೆಗ್ಗಳಿಕೆ, ನಮಗೆಲ್ಲರಿಗೂ ಹೆಮ್ಮೆ. ಆ ಸಿಂಹ ಬೇರೆ ಯಾರೂ ಅಲ್ಲ, ಕನ್ನಡ ಚಿತ್ರರಂಗದಲ್ಲಿ ಅವರದ್ದೇ ಆದ ಛಾಪನ್ನ ಮೂಡಿಸಿಕೊಂಡು ಅದು ಬರೀ ನಟನೆಗೆ ಮಾತ್ರ ಸೀಮಿತವಾಗಿರದೆ ಅದು ನಿರ್ದೇಶನ ಆಗಿರ್ಬೋದು, ಒಂದು ಕಲಾತ್ಮಕ ಸಿನಿಮಾವನ್ನ ಕನ್ನಡ ಸಿನಿಮಾ ರಂಗಕ್ಕೆ ಕೊಡುವಂಥದ್ದಾಗಿರ್ಬೋದು, ಅದರ ಜೊತೆಗೆ ಅವರ ಬೇಸ್ ವಾಯ್ಸ್ ಕೇಳಿದ ತಕ್ಷಣ ಬೇರೆ ಎಲ್ಲೋ ಮರೆತು ಬಿಟ್ಟು ನಾವು ಅಲ್ಲೇ ತಲ್ಲೀನರಾಗ್ತೀವಿ. ಅಂತಹ ಸಿಂಹವನ್ನ ವೇದಿಕೆಗೆ ಸ್ವಾಗತಿಸುವಂತಹ ಸಮಯ. ವಸಿಷ್ಠ ಸಿಂಹ ಇವರಿಗೆ ಜೋರಾದ ಚಪ್ಪಾಳೆಯ ಸ್ವಾಗತವನ್ನ ಕೋರಬೇಕು. ಇವರನ್ನ ಕುಡ್ಲದ ಪಿಲಿ ಪರ್ಬ 2023 ಈ ವೇದಿಕೆಗೆ ನಾವು ಬಹಳಷ್ಟು ಪ್ರೀತಿಯಿಂದ ಸ್ವಾಗತಿಸ್ತಾ ಇದ್ದೇವೆ. ಅದೇ ರೀತಿಯಾಗಿ ಈ ಸಂದರ್ಭದಲ್ಲಿ ಅವರ ಜೊತೆಗೆ ಉದಯ್ ಪೂಜಾರಿ ಬಳ್ಳಾಲ್ ಬಾಗ್ ಅವರನ್ನ ಕೂಡ ವೇದಿಕೆಗೆ ಸ್ವಾಗತಿಸುವಂತ ಸಮಯ. ಕಾರ್ಯಕ್ರಮದ ದೊಡ್ಡ ಸಪೋರ್ಟ್ ಸಿಸ್ಟಮ್ ಅಂತ ಹೇಳಿದ್ರೆ ತಪ್ಪಾಗ್ಲಿಕ್ಕಿಲ್ಲ. ನಮ್ಮ DBS ಟ್ರೇಡ್ ಲಿಂಕ್ ಅಂಡ್ ಅಡ್ವೈಸರ್ಸ್ ಪ್ರೈವೇಟ್ ಲಿಮಿಟೆಡ್ ಇದರ ದೀಪಕ್ ಭಾಸ್ಕರ್ ಶೆಣೈ ಅವರು ನಮ್ಮ ಜೊತೆಗಿದ್ದಾರೆ. ಇವ್ರನ್ನ ವೇದಿಕೆಗೆ ನಾವು ಅತ್ಯಂತ ಗೌರವದಿಂದ ಸ್ವಾಗತಿಸ್ತಾ ಇದ್ದೀವಿ, ತಮಗೆ ಆತ್ಮೀಯ ಸ್ವಾಗತವನ್ನು ಬಯಸ್ತಾ ಇದ್ದೀವಿ ಸರ್. ಅದೇ ರೀತಿಯಾಗಿ ಬ್ಲಾಕ್ ಬಾಕ್ಸ್ ಇದರ CEO ಆಗಿರುವಂತಹ ಶ್ರೀಯುತ ಜಯಂತ್ ಪ್ರಭು ಇವ್ರಿಗೂ ಕೂಡ ಆತ್ಮೀಯ ಸ್ವಾಗತ. ನಿತ್ಯಾನಂದ ಇನ್ಫ್ರಾಸ್ಟ್ರಕ್ಚರ್ ಇದರ ಮಾಲಕರಾಗಿರುವಂತಹ ಶ್ರೀಯುತ ನಿತಿನ್ ಪ್ರಭು ಇವ್ರಿಗೂ ಕೂಡ ಆತ್ಮೀಯ ಸ್ವಾಗತವನ್ನ ಬಯಸ್ತಾ ಇದ್ದೀವಿ. ದೂರದ ಮುಂಬೈನಿಂದ ಬಂದಿರುವಂತಹ ಈ ಕಾರ್ಯಕ್ರಮದ ಪೋಷಕರು ಇವರನ್ನ ವೇದಿಕೆಗೆ ಸ್ವಾಗತಿಸ್ತಾ ನರೇಶ್ ಅಣ್ಣ ಕೂಡ ಅವರ ಜೊತೆಗೆ ಈ ಸಂದರ್ಭದಲ್ಲಿ ವೇದಿಕೆಯಲ್ಲಿ ಇರಬೇಕು ಅಂತ ವಿನಂತಿಸಿಕೊಳ್ತಾ ಇದ್ದೇನೆ. ಹಾಗೆ ನಮ್ಮ ಜೊತೆಗೆ ಪ್ರದ್ಯುಮ್ನ ರಾವ್ ಅವರಿದ್ದಾರೆ. ನಮಗೆಲ್ಲರಿಗೂ ತಿಳಿದಿರುವ ಹಾಗೆ ಕಟೀಲಿಗೆ ಪೋದು ಬತ್ತಿನಂಚಿನ ಪ್ರತಿಯೊರೆಲ್ಲ ಕೊಡಮಣತ್ತಾಯಗೆ ತರೆತಗ್ಗಾದು ಬರ್ಪೇರು ಆ ಒಂಜಿ ಕ್ಷೇತ್ರದ ಮುಖ್ಯಸ್ಥರು ನಮ್ಮೊಟ್ಟಿಗೆ ವೇದಿಕೆಗೆ ನಮ್ಮ ಎದುಕೊಂದಿಲ್ಲ. ಅಂಚನೆ ಈ ಪುರ್ತರು ನಮ್ಮೊಟ್ಟಿಗೆ ಗಜಾನನ ಗ್ರೂಪ್ ನೆತ್ತ ಕಾನ್ಯಂಗಾಡ್ ಗಣೇಶ್ ಕಾಮತ್ರ ನಮ್ಮೊಟ್ಟಿಗೆ ಅರೆಲ್ಲ ವೇದಿಕೆಗೆ ಎದುಕೊಂಡು ನಂಚಿನ ಪೊರ್ತು ಮಾತ ನಮ್ಮ ಬಿನ್ನರಿಗೆ ಜೋರದ ತಾಟಿ ಬರಡು. ಅದರ ಜೊತೆಗೆ ನಮ್ಮ ಸುರಕ್ಷತೆಯನ್ನ ಪ್ರತಿನಿತ್ಯವೂ ಕೂಡ ಅವರ ಕರ್ತವ್ಯವಾಗಿ ಪಾಲಿಸಿಕೊಂಡು ಮಂಗಳೂರಿಗೆ ವಿಶೇಷ ಸೇವೆಯನ್ನು ಕೊಡುವಂತಹ ಪ್ರತಿಯೊಂದು ಆರಕ್ಷಕ ವರ್ಗದವರೆಗೂ ನಾವು ತಲೆಬಾಗಿಕೊಳ್ಳುತ್ತಾ ನಮ್ಮ ಜೊತೆಗೆ DCP ದಿನೇಶ್ ಕುಮಾರ್ ಸರ್ ಹಾಗೆ ಅವರ ಕುಟುಂಬ ಇದೆ, ಅವರ ಕುಟುಂಬವನ್ನ ಸ್ವಾಗತಿಸ್ತಾ ಇದೀವಿ. ಸರ್ ದಯವಿಟ್ಟು ತಾವು ಕೂಡ ವೇದಿಕೆಯಲ್ಲಿ ನಮ್ಮ ಜೊತೆಗೆ ಈ ಸಂದರ್ಭದಲ್ಲಿ ಜೊತೆಯಾಗಬೇಕು ಅಂತ ತಮ್ಮಲ್ಲಿ ವಿನಂತಿಸಿಕೊಳ್ತಾ ಇದ್ದೀನಿ. ದಯವಿಟ್ಟು ತಾವು ವೇದಿಕೆಗೆ ಬರಬೇಕು, ಹಾಗೆ ಅವರನ್ನ ಕೂಡ ಚಪ್ಪಾಳೆಯ ಸದ್ದಿನೊಂದಿಗೆ ವೇದಿಕೆಗೆ ಸ್ವಾಗತಿಸಬೇಕು ಅಂತ ವಿನಂತಿಸಿಕೊಳ್ತಾ ಇದ್ದೇನೆ. ಈಗಾಗಲೇ ಇದಕ್ಕಿಂತ ಮುಂಚೆ ಒಂದು ಗರ್ಜನೆಯನ್ನ ವೇದಿಕೆಯಲ್ಲಿ ಕೇಳಿದ್ದೀವಿ, ಇದೀಗ ಮತ್ತೊಂದು ಗರ್ಜನೆಗೆ ವಸಿಷ್ಠ ಸಿಂಹ ಅವರಿಗೆ ಜೋರಾದ ಚಪ್ಪಾಳೆ ಬರಬೇಕು. ಸ್ಯಾಂಡಲ್ವುಡ್ ಕನ್ನಡ ಚಿತ್ರರಂಗದ ಅವರು ಅದ್ಭುತ ಕಲಾವಿದ, ತನ್ನದೇ ಆದಂತ ವಿಶೇಷ ಶೈಲಿಯಂತ ಬೇಸ್ ವಾಯ್ಸ್ ನ ಮೂಲಕ ಸಾಕಷ್ಟು ಅಭಿಮಾನಿಗಳಂತ ಮನಗೆದ್ದಿರುವಂತ ಅದ್ಭುತ ಕಲಾವಿದ ವಸಿಷ್ಠ ಸಿಂಹ ನಮ್ಮ ಪಿಲಿಪರ್ಬದ ಈ ಒಂದು ಕಾರ್ಯಕ್ರಮದ ವೇದಿಕೆಯಲ್ಲಿ ನಮ್ಮ ಮೇಲೆ ಪ್ರೀತಿಯಿಟ್ಟು ಆಗಮಿಸಿದ್ದಾರೆ. ಅವರಿಗೆ ಒಂದು ಜೋರಾದ ಕೈ ಚಪ್ಪಾಳೆಯೊಂದಿಗೆ ಮತ್ತೊಮ್ಮೆ ತಾವು ಪ್ರೀತಿಪೂರ್ವಕವಾಗಿ ಸ್ವಾಗತಿಸಬೇಕಾಗಿ ತಮ್ಮಲ್ಲಿ ವಿನಂತಿಸ್ತಾ ಇದ್ದೇನೆ. ಸ್ವಾಗತ ಸುಸ್ವಾಗತ ಸರ್. ವೇದಿಕೆಗೆ ನಮ್ಮ ನಾಯಕರು ವೇದವ್ಯಾಸ್ ಕಾಮತ್, ಈ ಒಂದು ಸಂಸ್ಥೆಯ ಗೌರವಾಧ್ಯಕ್ಷರು ಶ್ರೀಯುತ ಗಿರಿಧರ ಶೆಟ್ಟಿ ಹಾಗೆ ಶ್ರೀಯುತ ದಿವಾಕರ್ ಪಾಂಡೇಶ್ವರ್ ಇವರನ್ನ ವೇದಿಕೆಗೆ ಕೂಡ ಬರಮಾಡಿಕೊಳ್ಳುತ್ತಾ ವೇದಿಕೆಯಲ್ಲಿರುವಂತಹ ಈ ಒಂದು ಹುಲಿಯ ತಂಡಕ್ಕೆ ಸಿಂಹದ ಕೈಯಲ್ಲಿ ನಾವು ಸ್ಮರಣಿಕೆಯನ್ನ ನೀಡಿ ಈ ಒಂದು ಕ್ಷಣವನ್ನ ಅವಿಸ್ಮರಣೀಯ ಮಾಡೋದಕ್ಕೆ ಹೊರಟಿದ್ದೀವಿ. ತಮ್ಮೆಲ್ಲರ ಚಪ್ಪಾಳೆ ಅಭಿನಂದನೆಗಳ ಜೊತೆಗೆ ಇಡೀ ತಂಡಕ್ಕೆ ನಮ್ಮೆಲ್ಲರ ಪ್ರೀತಿಯು ಸಲ್ಲಲಿ ನಿಮ್ಮ ಚಪ್ಪಾಳೆಯ ಮೂಲಕ, ಹಾಗೆ ಸ್ಮರಣಿಕೆಯನ್ನ ನೀಡುವುದರ ಮುಖಾಂತರ ಈ ಒಂದು ಕಾರ್ಯಕ್ರಮದ ನೆನಪು ಪ್ರತಿನಿತ್ಯವೂ ಕೂಡ ಅವರ ಜೊತೆಗೆ ಇರಲಿ ಅಂತ ನಾವು ಆಶಿಸ್ತೀವಿ, ಅಭಿನಂದನೆಗಳನ್ನು ಸಲ್ಲಿಸ್ತೀವಿ, ಗೌರವಗಳನ್ನ ಕೂಡ ಈ ಸಂದರ್ಭದಲ್ಲಿ ಈ ವೇದಿಕೆಯಲ್ಲಿ ಅವರಿಗೆ ಅರ್ಪಿಸ್ತಾ ಇದ್ದೀವಿ. ನಮ್ಮ ತಂಡಕ್ಕೆ ಶಾಲಿನ ಗೌರವದೊಂದಿಗೆ ಅವರನ್ನು ಅಭಿನಂದಿಸಬೇಕಾಗಿ ತಮ್ಮಲ್ಲಿ ವಿನಂತಿಸ್ತಾ ಇದ್ದೇನೆ. ಮಾತೆರೆಗ್ಲ ಶಾಲ್ ಪಾಡು ವೇದಿಕೆ ನಮ್ಮ ಸಮಿತಿಯ ಗೌರವಾಧ್ಯಕ್ಷರು ಗಿರಿಧರ್ ಶೆಟ್ಟಿ, ಅಧ್ಯಕ್ಷರು ದಿವಾಕರ್ ಪಾಂಡೇಶ್ವರ್, ಅಂಚನೆ ಪ್ರಧಾನ ಕಾರ್ಯದರ್ಶಿಗಳು ಉದಯ್ ಪೂಜಾರಿ ಬಳ್ಳಾಲ್ವಾಲ್, ಗುರಿಯರ್ ಕುಡ್ಲದ
ಸ್ಥಾಪಕ ಅಧ್ಯಕ್ಷರು ಅಂಚನೆ ಪ್ರದ್ಯುಮ್ನ ರಾವ್ ಶಿಬರೂರು ವೇದಿಕೆ ನಮ್ಮೊಟ್ಟಿಗೆ ಬಿನ್ನೆರಾದುಲ್ಲೇರು ಅಂಚನೆ ಮಾತ ಗಣ್ಯರ ಜೊತೆ ಆದಿತ್ತೊಂದು ಶಾಲದ ಗೌರವದೊಟ್ಟಿಗೆ ನಮ್ಮ ತಂಡಗೆ ಮಾನಾದಿಗೆನ ಸಲ್ಲಿಕೆ ಮನ್ಪಡು ಪಂಡದು ಭಿನ್ನಯ ಮಂದೊಂದುಲ್ಲ. ಹಾಗೆ ಈ ಸಂದರ್ಭದಲ್ಲಿ DBS ಸಂಸ್ಥೆಗೂ ಕೂಡ ನಾವು ನಮ್ಮ ಕೃತಜ್ಞತೆಗಳನ್ನು ಅರ್ಪಿಸ್ತಾ ಇದ್ದೀವಿ. ತಾವು ನಮ್ಮ ಈ ಕಾರ್ಯಕ್ರಮದ ಒಂದು ಅಂಗವಾಗಿ ಭಾಗವಾಗಿ ನಮಗೆ ಬಲವನ್ನು ತುಂಬಿದ್ದೀರಾ. ತಮಗೆ ಅನಂತ ಕೃತಜ್ಞತೆಗಳು. ವರ್ಷ ಬರಂದುಂಡು ಬಂದಾಗ ಆ ದೇವರನ ಆಶೀರ್ವಾದಲ ಕಾರ್ಯಕ್ರಮ ಉಂಡು ಅದು ದಾಟಿ ಬೊಟ್ಟೊಂದು ನಮ್ಮ ಕಾರ್ಯಕ್ರಮ ತೂವೊಂದು ಎಕಡೆ ನಮ್ಮ ಮಾತೆಲ್ಲ ವಾ ಸೆಕೆ ಅನ್ನು ಬಂಡ ಅಂಚ ಅದು ಅವ್ರ ಕೂಲ ದುಪ್ಪಡ ಬಂದ ದೇವರ ಲಂಕ ಆಶೀರ್ವಾದ ಮಲ್ತೊಂದು ಮಾತೆಲ್ಲ ಕೂಲ ಅದು ಬಾರಿ ಖುಷಿ ಖುಷಿ ಇಟ್ಟ ಕಾರ್ಯಕ್ರಮ ತೂವಲಿ ಆ ಕೇರಿದ ಒಂಜಾತ ತಂಡದ ವೇದಿಕೆಗೆ ಬರಲು ನನ್ನ ಒಂತ ಕೊಡ್ತುಡು ಈ ವರ್ಷದ ವಿಜೇತರಿಯರು ಬಂದು ಈ ವೇದಿಕೆಗೆ ತೂಯರಲ್ಲ ಅಂಚಿಂತಿನ ಕೊಡ್ತುಡು ಆ ದೇವರನ ಅಮೃತ ಸಿಂಚನ ಕಾರ್ಯಕ್ರಮದ ಮಿತ್ತು ಸೊಲ್ಮೆಲು ಇಡೀ ತಂಡಗೆ ಅಂಚನೆ ವೇದಿಕೆ ಉಪ್ಪು ಅಂಚನೆ ಬಿನ್ನೆರ್ ನನ್ನ ಒಂಜಿ 2 ನಿಮಿಷ ನಮ್ಮೊಟ್ಟಿಗೆ ಉಪ್ಪೋಡು ನಿಗಳ ವಿನಂತಿ ಮಂತಂದುಲ್ಲ ಪಿಲಿಕಿಲೇಗೆ ಎಂಗುಲ್ ಸೊಲ್ಮೆ ಸಂದಾಯಿತ ಮಂತಂದುಲ್ಲ.
ನಮ್ಮ ತಂಡದೊಟ್ಟಿಗೆ ಪ್ರತಿ ವರ್ಷಲ ಇಂಚಿನ ಸಹಕಾರನ ಕೊರೊಂದು ಪಡೋದಕ್ಕೆ ಏನೊಂದಿಲ್ಲ. ಸೊಲ್ಮೇಲು ಧನ್ಯವಾದ. ಹಾಲ್ ಸೋಲ್ಮೇಲು ಅಕೇರಿದ ರಡ್ಡು ತಂಡ ವೇದಿಕೆ ಬರ್ರೆ ಬಾಕಿ ಬರಿದಂಡು ನಮ್ಮ ಕುಡ್ಲದ ಪಿಲಿಬರ್ಬ ರಡ್ಡು ಸಾರತ್ತ 23 ಅರ್ಥಪೂರ್ಣವಾಯಿನ ಅದ್ದೂರಿ ವೇದಿಕೆ ಇನಿತ ದಿನ ನಮ್ಮ ಮಾತೇರ್ಲ ಬಾರಿ ಬರ್ನುಡುಗುಲ್ದು ತೂವೊಂದುಲ್ಲ ನಮ್ಮ ಜಿಲ್ಲೆದ ಪೆರ್ಮೆದ ಸಂಸದರ ಭಾರತೀಯ ಜನತಾ ಪಾರ್ಟಿದ ರಾಜ್ಯದ ಅಧ್ಯಕ್ಷರಾದ ಜೊತೆನ ಸನ್ಮಾನ್ಯ ನಳಿನ್ ಕುಮಾರ್ ಕಟೀಲ್ ಮೇರ್ನ ದಕ್ಷ ಮಾರ್ಗದರ್ಶನಡು ಅಂಚನೆ ನಮ್ಮ ಕುಡ್ಲದ ತೆನ್ಕಾ ವಿಧಾನಸಭಾ ಕ್ಷೇತ್ರದ ಶಾಸಕರಾದ ಜೊತೆನ ಸನ್ಮಾನ್ಯ ಡಿ ವೇದವ್ಯಾಸ್ ಕಾಮತ್ ಮೆಕಲ್ನ ಮೇರ್ನ ಸಾರಥ್ಯಡು ನೇತೃತ್ವಡು ನಡಪನಂಚೆತ್ತಿನ ಕುಡ್ಲದ ಪಿಲಿಬರ್ಬ ಬಾರಿ ಎಡ್ಡ ರೀತಿಯಲ್ಲಿ ಯಶಸ್ವಿಯಾದ ಸಂಪನ್ನ ಒಂದುಂಡು ಅಕೇರಿದ ರಡ್ಡು ತಂಡ ವೇದಿಕೆ ಬರ್ರೆ ಬಾಕಿ ಬರಿದಂಡು ಅಂಚಾದ ನನ್ನ ದುಂಬುಗು ಬರ್ಪನಂಚೆತ್ತಿನ ತಂಡವು ಅನುರಾಗ್ ವೇದಿಕೆಗೆ ಸ್ವಾಗತವನ್ನು ಪಡೆಯಿಡಕ್ಕೇನೊಂದಿಲ್ಲ. ಬರ್ಪನಂಚಿನ ಪ್ರತಿ ತಂಡೊಲ್ಲ ದೇವರನ ಆಶೀರ್ವಾದನ ಪಡೆಯೊಂದು ಪ್ರತಿ ಒಂಜಿ ಕ್ಷೇತ್ರದ ಆಶೀರ್ವಾದನ ಪಡೆಯೊಂದು ಆ ಶಕ್ತಿ ತೊಟ್ಟಿಗೆ ಈ ವೇದಿಕೆ ಬರೊಂದುಲ್ಲೇರು ಬಹುಶಃ ಅಕಲ್ನ ಮೇಟ್ ಆತೊಂಜಿ ಗತ್ತು ಗರ್ವ ಬರೋಡು ನಂಡ ದೇವರನ ಆಶೀರ್ವಾದ ಸದಾ ಉಂಡು ಈತ ನೆಟ ಪುರಲ್ದಪ್ಪನ ಆಶೀರ್ವಾದನ ಪತ್ತೊಂದು ಬತ್ತೇರು ಮಂಗಳಾಂಬಿಕೆನ ಆಶೀರ್ವಾದನ ಪತ್ತೊಂದೇರು ಈ ಊರುಡುಪ್ಪು ನಂಚಿನ ಪ್ರತಿಯೊಂದು ದೈವದೇವನ ಆಶೀರ್ವಾದನ ಪತ್ತೊಂದು ಬತ್ತೇರು ಇತ್ತೆಗೆ ತುಂಬ ವೇದಿಕೆಗೆ ಬರ್ಪನಂಚಿನ ತಂಡ ಅಪ್ಪೆ ಭದ್ರಕಾಳಿನ ಆಶೀರ್ವಾದನ ಪಡೆಯೊಂದು ವೇದಿಕೆಗೆ ಬರ್ಪನಂಚಿನ ತಂಡ ಶ್ರೀ ಭದ್ರಕಾಳಿ ಟೈಗರ್ಸ್ ಕುಡ್ಲ ಮಕ್ಕಳಿಗೊಂಜಿ ಜೋರ್ದ ತಾಟಿದ ಸ್ವಾಗತನ ಕೊರಡು ವೇದಿಕೆಗೆ ಎದುಗೊಂದಿಲ್ಲ ಶ್ರೀ ಭದ್ರಕಾಳಿ ಟೈಗರ್ಸ್ ಕುಡ್ಲ ವೇದಿಕೆಗೆ ಸ್ವಾಗತ ಮಲ್ತೊಂದುಲ್ಲ ಭದ್ರಕಾಳಿ ಟೈಗರ್ಸ್ ಕುಡ್ಲ ಸೇರ್ದಿನ ಮಾತಿರ್ಲ ಆಮೇಲೆ ಜೋರಾದ ಬರ್ಸ ಬರೊಂದುಂಡು ಆ ಬರ್ಸದ ರಭಸದ ಬಿರ್ಸಿಡ್ದಿಲ್ಲ ಜಾಸ್ತಿ ಆದ ಉಪ್ಪುನ ರಡ್ಡು ಕೈ ಒಟ್ಟು ಮಲ್ದು ಕೊರ್ಪುನ